ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನಿಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೇವೆ. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂತ ಮಟ್ಟಿಗೆ ಹೋಗಿದೆ ಅಂತ ಹೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದು. ಆದ್ರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನ ತಡೆದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತ. ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂತ ವಿಚಾರ, ಈ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆಯನ್ನ ತರಬೇಕು ಅಂತ ಹೇಳಿ ಬಹಳ ಕಠಿಣವಾದಂತ ಸೂಚನೆಯನ್ನ ಕೊಟ್ಟಿದ್ದೇನೆ. ಪೊಲೀಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಬಹಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನ ತಡೆದೇ ಹೋದ್ರೆ ಬರೀ ಇಲಾಖೆಗೆ ಅಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಬಹಳ ತೊಂದರೆ ಆಗ್ತದೆ. ಅದಕ್ಕಾಗಿ ಬಹಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗ್ ನಡೆಯೋಕೆ ಬಿಡಬಾರದು ಅಂತ ಹೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆಂಟಿ ಕಮ್ಯುನಲ್ ವಿಂಗ್ ಇದನ್ನ ಕಮಿಷನರೇಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನ ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಎರಡನೇದು ಬಹಳ ಸವಾಲಾಗಿರ್ತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಎನ್ನುವಂತ ರೀತಿಯಲ್ಲಿ ಬೆಳೀತಾ ಇದೆ ಅಂತ ಹೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಂದು ಡ್ರೈವ್ ಅನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡೀಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನ ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರದು ಮತ್ತು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟವರು, ಸರಬರಾಜು ಮಾಡೋರು, ಉಪಯೋಗ ಮಾಡೋರು, ಅವರಿಗೆಲ್ಲರಿಗೂ ಕೂಡ ಸೂಕ್ತವಾದಂಥ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಾನು ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳು ಅದರಂತೆ ನಡ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಮ್ಮ ಅಧಿಕಾರಿಗಳು ಆ ವಿಶ್ವಾಸ ನನಗಿದೆ, ಅದನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತು ಜನರಲ್ ಆಗಿ ಹೇಳಬೇಕು ಅಂದ್ರೆ, ಯಾರೇ ಆಗ್ಲಿ, ಅವರೆಷ್ಟೇ ದೊಡ್ಡವರಾಗ್ಲಿ, ಎಷ್ಟೇ ದೊಡ್ಡ
ಹುದ್ದೆಯಲ್ಲಿರಲಿ ಮತ್ತೊಂದಿರಲಿ, ಕಾನೂನನ್ನ ಅವರ ಕೈಗೆ ಎತ್ಕೊಂಡ್ರೆ ಪೊಲೀಸ್ ಇಲಾಖೆ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಜನರಲ್ ಆಗಿ ಇದು ಒಂದು ಜನರಲ್ ಸ್ಟೇಟ್ಮೆಂಟ್. ಇಂಥವ್ರು ಅಂತವ್ರು ಅಂತ ಹೇಳ್ತಾ ಇಲ್ಲ. ಯಾರೇ ಆಗ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳುವ ಮೇಲೆ ಕಠಿಣವಾದಂತ ಕ್ರಮವನ್ನ ನಾವು ತಗೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಮತ್ತು ಹಿಂದೆ ಒಂದು 6-7 ಮರ್ಡರ್ಸ್ ಆಗಿ ಅವುಗಳಿಗೆ ಕಾಂಪನ್ಸೇಷನ್ ಕೊಡ್ಲಿಲ್ಲ ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ಆ ಕಾಂಪನ್ಸೇಷನ್ ಅನ್ನ ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಸಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನು ಅಂತಕ್ಕಂಥದ್ದು. ಅದನ್ನು ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ನನ್ನ ಮನವಿ, ಒಬ್ಬ ಗೃಹ ಸಚಿವನಾಗಿ ನಾನು ಮನವಿ ಮಾಡಿಕೊಳ್ತೇನೆ, ಯಾರು ಕೂಡ ಇಂತಹ ಡ್ರಗ್ಸ್ ದಂಧೆ ಇರ್ಬೋದು ಅಥವಾ ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಅದು ಮಟ್ಕ ಆಗಲಿ, ಗ್ಯಾಂಬ್ಲಿಂಗ್ ಆಗಲಿ, ಬೇರೆ ಬೇರೆ ಯಾವುದೇ ಅನೈತಿಕ ಚಟುವಟಿಕೆಗಳಲ್ಲಿ ಯಾವುದೇ ಕೂಡ ನಡೆದ ಹಾಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಾನು ವಿಶೇಷವಾಗಿ ನಮ್ಮ ಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ನಾನು ಮನವಿ ಮಾಡಿಕೊಳ್ತೇನೆ. ನಿಮಗೆ ಒಳ್ಳೆಯ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೇವೆ. ಬೆಂಗಳೂರು ಈ ಭಾಗ ಶೈಕ್ಷಣಿಕವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಹೆಸರನ್ನ ಮಾಡಿರುತ್ತೆ, ಇಡೀ ವಿಶ್ವದಲ್ಲೇ ಹೆಸರು ಮಾಡಿರ್ತಕ್ಕಂಥ ಆ ಗತಕಾಲದ ವೈಭವವನ್ನ ಮತ್ತೊಂದು ಬಾರಿ ವಾಪಸ್ ತರೋಣ. ಮಂಗಳೂರು ಅಂದ ತಕ್ಷಣ ಯಾರಾದ್ರೂ ಇದ್ರೆ ಓಡ್ಬರ್ಬೇಕಿತ್ತು ಮಂಗಳೂರಿಗೆ. ಆ ರೀತಿ ಒಂದು ವಾತಾವರಣವನ್ನ ಸೃಷ್ಟಿ ಮಾಡೋಣ ನಾವೆಲ್ಲರೂ ಅಂತೇಳಿ ನಾನು ನಮ್ಮ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ, ವಿಶ್ವವಿದ್ಯಾನಿಲಯ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಇಲ್ಲಿ ಮೆಡಿಕಲ್ ಕಾಲೇಜಸ್ಗಳು ಬಹಳ ಇದ್ದಾವೆ, ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ, ಡಿಗ್ರಿ ಕಾಲೇಜಸ್ ಇದ್ದಾವೆ, ಒಳ್ಳೊಳ್ಳೆಯ ಸಂಸ್ಥೆಗಳು ಈ ಭಾಗದಲ್ಲಿ ಇದ್ದಾವೆ. ಆ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ವಿನಯವಾಗಿ ಮನವಿ ಮಾಡಿಕೊಳ್ತೇನೆ. ನಾವು ಕಾನೂನು ಕ್ರಮ ತಗೊಳ್ತೀವಿ, ಆದರೆ ನಿಮ್ಮ ಸಹಕಾರ ಇದ್ರೆ ಆ ಕಾನೂನು ಕ್ರಮ ತಗೊಳ್ಳುವಂತ ಅವಶ್ಯಕತೆ ಬರೋದಿಲ್ಲ. ಆದ್ರಿಂದ ನೀವು ಕೂಡ ಸಹಕರಿಸಬೇಕು ಅಂತ ಹೇಳಿ ನಮ್ಮ ಯುವಕ ಸ್ನೇಹಿತರಿಗೆ ನಾನು ಮನವಿಯನ್ನ ಮಾಡಿಕೊಳ್ತೇನೆ.